ಕೈಲ ಇರತಕ್ಕಂಥ ಭೂಮಿ ಅದು ಈಗ ಕಟೀಲು ಅಂತ ಹೆಸರಾಗಿದೆ. ಹಾಗೆ ಎಲ್ಲ ಅಭಿಷೇಕಗಳಲ್ಲೆಲ್ಲ ಲಿಂಗ ಇರ್ತದೆ. ಎಳ್ನೀರು ಅಭಿಷೇಕ ನಮ್ಮ ದೇವರಿಗೆ ಭಾಳ ವಿಶೇಷ. ಯಾಕೆಂದರೆ ಭ್ರಮರ ಸ್ವರೂಪ ಶಾಂತಕ್ಕೆ ಬರಲಿಕ್ಕೆ ಅಭಿಷೇಕ ಮಾಡಿದ್ದು. ಮಿನಿಮಮ್ ದಿವಸಕ್ಕೆ 500ರಿಂದ 600 ಎಳ್ನೀರು ಅಭಿಷೇಕ ಆಗ್ತದೆ. ಶುಕ್ರವಾರ 4,000 ಎಳ್ನೀರು ಬರ್ತದೆ. ಶನಿವಾರ ಬೆಳಿಗ್ಗೆ ಮಾಡ್ತೀವಿ ನಾವು ಅದರ ಅಭಿಷೇಕ. ಸಂಡೇ ಆದರೆ ಒಂದು 2,000 ಎಳ್ನೀರು ಬರ್ತದೆ ಅಲ್ಲಿ ಬೆಳಿಗ್ಗೆ. ಬೇರೆ ಯಾರು ಇದ್ರ ಒಳಗೆ ಎಳ್ನೀರು ಕುಡಿಯುವಾಗಿಲ್ಲ. ಅಭಿಷೇಕ ಆದಮೇಲೆ ನಾನು ಎಳ್ನೀರು ಕುಡಿತೀನಿ. 3 ಹೊತ್ತು ಪೂಜೆ ನಮಗೆ